ಮಂಗಳೂರಿನ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ದೀಪಾವಳಿ ಸಂಭ್ರಮ ನಿನ್ನೆ ನಡೆಯಿತು. ಕಾರ್ಯಕ್ರಮದ ಮುನ್ನ ಮುಖ್ಯ ಅತಿಥಿ ಮಂಗಳೂರು ಬನ್ಸ್ ಹಾಸ್ಟೆಲ್ನ ಶ್ರೀ ರಾಮಕೃಷ್ಣ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಎ ಬಾಲಕೃಷ್ಣ ಶೆಟ್ಟಿ ಅವರನ್ನ ಶಿಕ್ಷಣ ಸಂಸ್ಥೆಯ ಪ್ರಮುಖರು ಮೆರವಣಿಗೆ ಮೂಲಕ ಕರೆತಂದರು. ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್, ಉಪಾಧ್ಯಕ್ಷೆ ಡಾಕ್ಟರ್ ಉಷಾ ಪ್ರಭಾ ನಾಯಕ್, ಪ್ರಾಂಶುಪಾಲ ಪ್ರೊಫೆಸರ್ ರಾಮಚಂದ್ರ ಭಟ್, ಅಂಕುಶ್ ನಾಯಕ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರು. ಕೊರೋನಾ ಸಂಕಷ್ಟದ ಬಳಿಕ ವಿದ್ಯಾರ್ಥಿಗಳಿಗೆ ಚೇತರಿಕೆಯಾಗಬಲ್ಲ ಹಬ್ಬದ ಸಂಭ್ರಮಕ್ಕೆ ವಿದ್ಯಾರ್ಥಿಗಳು ಕೂಡ ಪುಳಕಗೊಂಡರು. ವಿನೂತನ ರೀತಿಯಲ್ಲಿ ತುಳುನಾಡಿನ ಸಂಸ್ಕೃತಿಯಂತೆ ಬಲೀಂದ್ರನನ್ನ ಕರೆಯುವ ಒಂದು ವಿಶೇಷ ಪದ್ಧತಿಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಪ್ರೊಫೆಸರ್ ಎ ಬಾಲಕೃಷ್ಣ ಶೆಟ್ಟಿ ಅವರು ಮಾತನಾಡಿ, ಮಕ್ಕಳಲ್ಲಿ ಜೀವನೋತ್ಸಾಹ ಇರಬೇಕು. ಹಾಗಿದ್ದರೆ ಮಾತ್ರ ಜೀವನದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ. ಹಣ್ಣು ಮುದುಕನಲ್ಲೂ ಜೀವನೋತ್ಸಾಹ ಇದ್ರೆ ಆತ ಏನನ್ನು ಕೂಡ ಸಾಧಿಸಬಲ್ಲ. ಮೊದಲಿಗೆ ನೀವು ನಿಮ್ಮನ್ನ ಪ್ರೀತಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಇಂದು ಕಲಿಕೆಗೆ ಕಷ್ಟವಿಲ್ಲ, ಆದರೆ ಜೀವನೋತ್ಸಾಹವನ್ನ ಬೆಳೆಸಿಕೊಂಡು ಕಲಿಕೆಯನ್ನ ಆರಂಭಿಸಿ ಎಂದು ಶುಭ ನುಡಿದರು. ನಾವೆಲ್ಲ ಚಿಕ್ಕಂದಲ್ಲಿರುವಾಗ ನಮ್ಮದು ಸ್ವಲ್ಪ ದೊಡ್ಡ ದೊಡ್ಡ ಮನೆಗೆ ಸರ್, ಆವಾಗ ನಮ್ಮಲ್ಲಿ ಅನ್ನದ ದೊಡ್ಡ ದೊಡ್ಡ ಹಂಡೆ ಬೇಯಿಸಿ ನಾವು 25-30 ಜನ ಕೂತ್ಕೊಂಡು ಒಟ್ಟೊಟ್ಟಿಗೆ ಊಟ ಮಾಡೋರು. ದೊಡ್ಡ ದೊಡ್ಡ ಹಂಡೆಯಲ್ಲಿ ಹಿರಿಯವರಿಗೆಲ್ಲ ಗೊತ್ತುಂಟು. ಆಮೇಲೆ ಕಾಲಕ್ರಮೇಣ ಮನೆಯಲ್ಲಿ ಜನಸಂಖ್ಯೆ ಕಡಿಮೆ ಆಯಿತು, ಹಂಡೆ ಹೋಗಿ ಆ ಅನ್ನದ ಮಡಿಕೆ ಚಿಕ್ಕದಾಯಿತು, ಮಡಿಕೆ ಆಯಿತು. ಆ ಮಡಿಕೆ ಮತ್ತೂ ಚಿಕ್ಕದಾಗಿ ಅದು ಕುಡಿಕೆ ಆಯಿತು. ಈಗ ಸಣ್ಣದೊಂದು ಮಾತು. ಈಗ 3 ಲೀಟರ್ ಪ್ರೆಸ್ಟೇಜ್ ಕುಕ್ಕರ್ ಇದ್ದರೆ ಇಡೀ ಮಂದಿ ಊಟ ಆಗುತ್ತೆ. ಬರೇ ಕುಕ್ಕರ್ ಚಿಕ್ಕದಾದದ್ದು ನಾ ಹೇಳಿದ್ದಲ್ಲ, ಅನ್ನದ ಮಡಿಕೆ ಒಟ್ಟಿಗೆ ನಮ್ಮ ಮನಸ್ಸು ಸಹಿತ ಚಿಕ್ಕದಾಗ್ತಾ ಬಂದಿದೆ. ಆದ್ದರಿಂದ ಎಕ್ಸ್ಪರ್ಟಿನ ವಿದ್ಯಾರ್ಥಿಗಳೇ, ನೀವು ಎತ್ತರಕ್ಕೆ ಏರಬೇಕು ಅಂತ ಹೇಳ್ತಾ ಇವತ್ತು ನಿಮ್ಮನ್ನು ಒಂದು ಮಾತಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕಂದರೆ ಇವತ್ತು ದೀಪಾವಳಿ. ಸೋಲಿಗೆ ಹೆದರಬೇಡಿ. ಸೋಲು ಕಲಿಸಿದ ಪಾಠ ನಿಮಗೆ ಯಾವತ್ತೂ ಗೆಲುವು ಕಲಿಸೋದಿಲ್ಲ. ಸೋಲನ್ನು ಸ್ವೀಕಾರ ಮಾಡಿ. ಯಾವತ್ತೇ ಆಗಲಿ ಸೋಲು ನಮಗೆ ಚೆನ್ನಾದ ಪಾಠ ಹೇಳ್ಕೊಡುತ್ತೆ. ನಾನು ನನ್ನ ಮನೆಯಿಂದ ಇಲ್ಲಿಗೆ ಬರುವಾಗ ಏನೋ ಕಾರ್ ಕೆಟ್ಟೋದ್ರೆ ನನಗೆ ತುಂಬ ಜನರ ಪರಿಚಯ ಆಗುತ್ತೆ. ಎಂತೆಂಥವರೆಲ್ಲ ನನ್ನ ಪರಿಚಯ ಆಗುತ್ತೆ. ಅದು ನನ್ನ ಸೋಲಿನಲ್ಲಾದಂಥ ಪರಿಚಯ. ಸೋಲು ಗೆಲುವನ್ನು ಏಕ ಪ್ರಮಾಣದಲ್ಲಿ ಸ್ವೀಕಾರ ಮಾಡಿ. ಫೇಲ್ ಅಂದರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. ಹೆದರಬೇಡಿ. ನೋ ಅಂದರೆ ನೆಕ್ಸ್ಟ್ ಆಪರ್ಚುನಿಟಿ. ಎಂಡ್ ಅಂದರೆ ಎಫರ್ಟ್ಸ್ ನೆವರ್ ಡೈಸ್. Once when there was no education for girls, that's the time the Mangalore which stood and said that education for girl is very important. So that is the theme of Mangalore. Mangalore theme is nothing but education. It is not, our culture is not a mall culture. It's a modern thing which has come. It's a facility. We are enjoying it. But the basic fundamental culture of Mangalore is education. That's why in Mangalore, it's not Durga Puja, it is Saraswati Puja or Sharada Puja. Now you see connected. You have Ganesha Chaturthi, Vigna Harata, whatever you do in that Vigna, he will make it far. Then you are worshipping Sharada to say that education is everything in life.
Okay, if these two are true, then what comes later is nothing but Diwali. That is nothing but the light. If you have education, that means your entire life can be Diwali. That's the meaning of celebration of Diwali. With that meaning, actually, we thought that being in education institution, we are all your students, we are teaching, we all should celebrate Diwali together, irrespective. It is not about any religion or culture or any caste. This is about celebrating the victory. We try to take you from a place where there is darkness to a place where there is brightness. The area where there is brightness, you know, you have got so many, the best of the medical colleges, best of the engineering colleges, IITs, NITs, and different organizations like ISRO, IASCR, Indian Institute of Science, Education and Research, and so many things. We try our level best to take you in that particular direction, and on the occasion of this Deepavali celebration, let us pray God that our journey from the darkness to the brighter space be smooth and sure that we will reach the place of brightness. ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು.